ಮನುಷ್ಯರಿಗೆ ಇದನ್ನು ಸಹಿಸ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು. 30 ವರ್ಷಗಳ ತನಕ ಇಡೀ ದೇಶದ ಜನರ ಮನಸ್ಸಿನಲ್ಲಿ ಸತ್ಯಾಂಶವನ್ನು ಯಾವುದೋ ಒಂದು ರೀತಿಯಲ್ಲಿ ಯಾರು ಏನಂತ ಹೇಳಲಿಕ್ಕೆ ಆಗುವುದಿಲ್ಲ, ಮರೆಮಾಚಿದ್ದಾರೆ. ಮುಂದೆ ಆ ಸಮಯದಲ್ಲಿ 30 ವರ್ಷ ನಾವೆಲ್ಲ ಶಾಲೆ ಕಾಲೇಜಿಗೆ ಹೋಗ್ತಿರುವಂಥ ಸಮಯ, ನಮ್ಮ ಜೀವಿತ ಅವಧಿಯಲ್ಲಿ ಆದಂಥ ವಿಷಯ. ಪಿಕ್ಚರಲ್ಲಿ ಹೇಳ್ತಾರೆ, ಸತ್ಯವನ್ನು ಹೇಳ್ತಾ ಇದ್ದಾರೆ. ಕೇಳುವಂಥ ಮನಸ್ಸು ಇಡೀ ದೇಶದ ಜನರಲ್ಲಿ ಇರಲಿಲ್ವಾ, ಅಥವಾ ನಾವೇ ಅದನ್ನು ನೆಗ್ಲೆಕ್ಟ್ ಮಾಡಿದ್ದೇವಾ? ಅಲ್ಲ, ಈ ಜಾಗೃತಿ ಮೂಡಲಿಕ್ಕೆ ಒಂದು ಪಿಕ್ಚರ್ ಬರಬೇಕಾಯ್ತಾ? ನಾವು ಯೋಚನೆ ಮಾಡಬೇಕಾದ ಸಂಗತಿ. ಈ ಪಿಕ್ಚರನ್ನು ಬಹುಶಃ ಯುವ ಪೀಳಿಗೆ ಯಾರೆಲ್ಲ ಇದ್ದಾರೆ, ಯುವಕರು ಒಂದ್ಸತಿ ನೋಡಬೇಕು. ಅಂದರೆ ಯಾರ ಬಗ್ಗೆ ಹಾಗೆ ಸಾಧಲಿಕ್ಕಲ್ಲ. ನಾವು ಕೆಲವು ವಿಷಯನ ನೆಗ್ಲೆಕ್ಟ್ ಮಾಡಿದರೆ ಸಮಾಜ ಯಾವ ದಿಕ್ಕಿನಲ್ಲಿ ಮುಂದೆ ಹೋಗ್ಬೋದು ಅಥವಾ ನಮ್ಮ ಸ್ಥಿತಿ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲಿ ಖಾಲಿ ಹಿಂದೂಗಳು, ಮುಸಲ್ಮಾನರು, ಮತ್ತೊಬ್ಬರಂತಲ್ಲ, ಎಲ್ಲರ ಸಹ ಪಿಕ್ಚರನ್ನು ನೋಡಬೇಕು ಅನ್ಸತ್ತೆ. ಅಂದರೆ ಸತ್ಯಾಂಶನ ಅರ್ಥ ಮಾಡ್ಕೊಳ್ಳಿಕ್ಕೆ ಇಷ್ಟು ದೊಡ್ಡ ಜನಾಂಗೀಯ ನರಮೇಧ ಆದದ್ದನ್ನು ಖಾಲಿ ಇವಾಗ ಸಹ ನಾವು ಬೆಳಿಗ್ಗೆ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇದ್ದೆ. ಕೆಲ ವ್ಯಕ್ತಿಗಳು ಅದನ್ನು ಏನೋ ನೆಗೆಟ್ ಮಾಡಲಿಕ್ಕೆ, ಇದೇನು ಅಲ್ಲೋ ಒಂದು ಕಡೆ ಪೊಲಿಟಿಕಲಿ ಇದನ್ನು ಮಾಡ್ತಾರೆ, ಆ ರೀತಿಯ ಮನಸ್ಥಿತಿಯ ಜನರು ಸಹ ನಮ್ಮಲ್ಲಿದ್ದಾರೆ. ನನಗೆ ಶಬ್ದ ಬರ್ತಾ ಇಲ್ಲ, ಯಾರಿಗೆ ಸಹ ಶಬ್ದ ಬರಲಿಕ್ಕಿಲ್ಲ. ಇವತ್ತು ಪಿಕ್ಚರ್ ನೋಡಿದವ್ರಿಗೆ ಯಾರಿಗೆ ಸಹ ಮಾತಾಡಲಿಕ್ಕೆ, ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಆಗಲಿಕ್ಕಿಲ್ಲ. ಮೈಯಲ್ಲಿರುವ ರಕ್ತನೇ ಹೆಪ್ಪುಗಟ್ಟಿದಂಥ ಅನುಭವ ಆಗ್ತದೆ ನೋಡೋದಾಗ. ಬಟ್ ಅಷ್ಟೇ, ನನಗೆ ಪೊಲಿಟಿಕ್ಸ್ ಅಂತ ಹೇಳಲಿಕ್ಕೆ ಸಹ ನಾಚಿಕೆ ಆಗ್ತವೆ. ಒಂದು ರಾಜಕೀಯ ವ್ಯವಸ್ಥೆಗಾಗಿ, ಆ ವೋಟ್ ಬ್ಯಾಂಕಿಗಾಗಿ ಅಲ್ಲ, ಮತ್ತೆ ಯಾವುದೋ ಕಾರಣಕ್ಕಾಗಿ ಈ ರೀತಿ ವ್ಯವಸ್ಥೆ ಇರ್ತದೆ ಅಂತ ಹೇಳಿದರೆ